ಮಂಗಳವಾರ ರಾತ್ರಿಯಿಂದ ಬುಧವಾರ ದಿನವಿಡೀ ಸುರಿದ ಭಾರೀ ವರ್ಷಧಾರೆಗೆ ಸುರತ್ಕಲ್, ಪಣಂಬೂರು, ಕಾವೂರು ಸುತ್ತಮುತ್ತ ತಗ್ಗು ಪ್ರದೇಶಗಳು ಜಲದಿಗ್ಬಂಧನಕ್ಕೊಳಗಾಗಬೇಕಾಯಿತು. ಕಾವೂರು ಬಳಿಯ ಪಚ್ಚನಾಡಿಯಲ್ಲಿ ಸರೋಜಾ ಎಂಬವರ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ. ಮನೆಯ ಹಂಚುಗಳು ಬೀಳುವ ಸದ್ದು ಕೇಳಿದ ಮನೆಯೊಡತಿ ನೋಡುತ್ತಿದ್ದಂತೆಯೇ ಮನೆಯ ಗೋಡೆ ಬಿದ್ದಿದೆ. ಮೇಲ್ಭಾಗದ ಮನೆಯ ಕುಸಿತದಿಂದ ಕೆಳಭಾಗದ ಮೋಹಿನಿ ಅವರ ಮನೆಯೂ ಇದೀಗ ಆತಂಕದಲ್ಲಿದೆ. ಶಾಸಕರಾದ ಡಾ ವೈ ಭರತ್ ಶೆಟ್ಟಿ ಅವರು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಮನೆ ಮಂದಿಗೆ ಕುಳಿತುಕೊಳ್ಳಲು ವೈಯಕ್ತಿಕ ನೆಲೆಯಲ್ಲಿ ಆಶ್ರಯವನ್ನು ಕಲ್ಪಿಸಿದ್ದಾರೆ. ಪಾಲಿಕೆ ಮಾಜಿ ಸದಸ್ಯೆ ಸಂಗೀತಾ ನಾಯಕ್, ಸಂದೀಪ್ ಪಚ್ಚನಾಡಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಸುರತ್ಕಲ್ ಕಾಲುವೆಗಳು ಉಕ್ಕಿ ಹರಿದಿವೆ. ಮಧ್ಯರಾತ್ರಿ ನಿದ್ದೆಯಲ್ಲಿದ್ದ ಜನರಿಗೆ ಮಳೆ ನೀರು ಮನೆಯೊಳಗೆ ಹರಿದು ಇಡೀ ರಾತ್ರಿ ಎಚ್ಚರದಿಂದ ಕಾಲ ಕಳೆಯುವಂತಾಯಿತು. ತಡಂಬೈಲ್ ಭಾಗದಲ್ಲಿ ಅನಿಲ ಪ್ರದೇಶದ ಹಲವಾರು ಮನೆಗಳು ಜಲಾವೃತವಾಗಿದ್ದವು. ಹೊಸಬೆಟ್ಟು ಬೈಲರೆ ಪ್ರದೇಶದ ಭಾಗಶಃ ಮುಳುಗಡೆಯಾಗಿತ್ತು. ಇದರಿಂದ ಲೋಟಸ್ ಪಾರ್ಕ್, ರೀಸೆಂಟ್ ಪಾರ್ಕ್, ಹೊಸಬೆಟ್ಟು ಪ್ರದೇಶಗಳಲ್ಲಿ ನೆರೆ ನೀರು ಮನೆಗಳನ್ನಾವರಿಸಿತು. ಈ ಭಾಗದಲ್ಲಿ ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ಪ್ರದೇಶಗಳು ಪ್ರತಿ ವರ್ಷ ಈ ಸಮಸ್ಯೆಯನ್ನು ಎದುರಿಸುತ್ತವೆ. ಸೂಕ್ತ ರಾಜಕಾಲುವೆ ವಿಸ್ತರಣೆ ಹಾಗೂ ತಾಂತ್ರಿಕವಾಗಿ ಯೋಜನೆಯ ಅಗತ್ಯವಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ವ್ಯಾಪಕ ಮಳೆಯಾಗಿದ್ದು, ಜತೆಗೆ ಹಾನಿಯೂ ಮುಂದುವರೆದಿದೆ. ಸುರತ್ಕಲ್ನಲ್ಲಿ ಬುಧವಾರ ಬೆಳಗ್ಗೆ 8:30ರಿಂದ ಗುರುವಾರ ಬೆಳಗ್ಗೆ 6ರವರೆಗೆ 296.6 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಇದು ರಾಜ್ಯದಲ್ಲಿಯೇ ಅತ್ಯಧಿಕ ಮಳೆ ದಾಖಲಾದ ಪ್ರದೇಶವಾಗಿದೆ. ಕರ್ನಾಟಕ ರಾಜ್ಯ ಪ್ರಾಕೃತಿಕ ವಿಕೋಪ ನಿರ್ವಹಣಾ ಕೇಂದ್ರದ ಮಾಹಿತಿ ಪ್ರಕಾರ ಈ ಅವಧಿಯಲ್ಲಿ ಉಡುಪಿಯ ಕಾಪುತೆಂಕದಲ್ಲಿ 277.5 ಮಿಲಿಮೀಟರ್, ಕಾಪು ಹೆಜಮಾಡಿಯಲ್ಲಿ 271.3 ಮಿಲಿಮೀಟರ್, ಮಂಗಳೂರಿನ ಬಾಳದಲ್ಲಿ 271 ಮಿಲಿಮೀಟರ್, ಉಳ್ಳಾಲದಲ್ಲಿ 260 ಮಿಲಿಮೀಟರ್, ಕೋಟೆಕಾರ್ನಲ್ಲಿ 218.5 ಮಿಲಿಮೀಟರ್, ಉಳ್ಳಾಲ ಕಿನ್ಯದಲ್ಲಿ 208.5 ಮಿಲಿಮೀಟರ್ನಂತೆ ಗರಿಷ್ಠ ಮಳೆ ದಾಖಲಾಗಿದೆ. ಭಾರೀ ಮಳೆಯಿಂದಾಗಿ ಮುಂಚೂರು, ಸೂರಿಂಜೆ ಪ್ರದೇಶದಲ್ಲಿ ರಾಜಕಾಲುವೆ ಉಕ್ಕಿ ಹರಿದಿದೆ. ಸಂಚಾರಕ್ಕೆ ತೊಡಕುಂಟಾಯಿತು. ಗದ್ದೆ, ಖಾಲಿ ಸ್ಥಳಗಳನ್ನು ಮಣ್ಣು ಹಾಕಿ ತುಂಬಿಸಿದ ಕಾರಣ ಈ ಹಿಂದೆ ಮನೆ ಕಟ್ಟಿದ ಬಡಾವಣೆಗಳು ತೊಂದರೆಗೀಡಾದವು. ಹೊಸಬೆಟ್ಟು ಜಂಕ್ಷನ್ ಬಳಿ ಅಂಗಡಿ ಮುಂಗಟ್ಟುಗಳು ಜಲಾವೃತವಾಯಿತು. ಪಣಂಬೂರು ಎಂಸಿಎಫ್ ಬಳಿಯೂ ಹಳ್ಳ ತುಂಬಿ ರಸ್ತೆಗೆ ನೀರು ಹರಿದು ಸಂಚಾರಕ್ಕೆ ತೊಡಕುಂಟಾಯಿತು. ಕಳೆದ 4 ದಿನಗಳಿಂದ ಭಾರೀ ಮಳೆಯಾಗುತ್ತಿರುವ ಕಾರಣ ನಂದಿನಿ ನದಿ ತುಂಬಿ ಹರಿಯುತ್ತಿದೆ. ತಗ್ಗು ಪ್ರದೇಶ ಜಲಾವೃತವಾಗಿದೆ. ಕೃಷಿ ಭೂಮಿ ಮುಳುಗಡೆಯಾಗಿದೆ. ನೀರಿನ ಮಟ್ಟ ಹೆಚ್ಚುತ್ತಿರುವ ಕಾರಣ ಕಟೀಲು ಸಮೀಪದ ಮಿತ್ತಬೈಲ್ನಲ್ಲಿ ಹಲವು ಕುಟುಂಬ ಮನೆಯಿಂದ ಹೊರಬರಲಾಗದೆ ಅಪಾಯದ ಸ್ಥಿತಿ ನಿರ್ಮಾಣವಾಗಿತ್ತು. ಕೂಡಲೇ ಕಿಟ್ನಿಗೋಳಿ ಪಟ್ಟಣ ಪಂಚಾಯತ್ ಗ್ರಾಮ ಕರ್ಣಿಕರು, ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ತೆರಳಿ ಅಪಾಯದಲ್ಲಿದ್ದವರನ್ನು ರಕ್ಷಿಸಿದ್ದಾರೆ. ಕಟೀಲು ಅಜಾರಿನಲ್ಲಿರುವ ಅಣೆಕಟ್ಟು ಮುಳುಗಡೆಯಾಗಿದೆ. ಪಕ್ಷಿಕೆರೆ ಪಂಜದಲ್ಲಿನ ರಸ್ತೆ ಮುಳುಗಡೆಯಾಗಿದೆ. ಏಳಿಂಜೆ, ಕಿಲೆಂಜೂರು, ಶಿಬರೂರು, ಕೊಡೆತ್ತೂರು ಜಲಾವೃತವಾಗಿದೆ. ಅತ್ತೂರು ಬೈಲು ಮಹಾಗಣಪತಿ ಮಂದಿರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮುಳುಗಡೆಯಾಗಿದೆ. ಇನ್ನು ಭಾರೀ ಮಳೆಗೆ ಬಜ್ಪೆ ಬಳಿಯ ಪಡುಪೆರಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಬೆತ್ತಿಗುತ್ತು ಸಮೀಪ 60 ಫೀಟ್ ಎತ್ತರದ ಗುಡ್ಡವೊಂದು ಕಾಲುವೆಗೆ ಬಿದ್ದ ಕಾರಣ ಅಡಿಕೆ, ತೆಂಗು ಮತ್ತು ಭತ್ತದ ಕೃಷಿ ಭೂಮಿ ಜಲಾವೃತಗೊಂಡಿದೆ. ಗುಡ್ಡದ ಸಮೀಪ ಕಾಲುವೆ ಇದ್ದು, ಈ ಕಾಲುವೆಗೆ ಕೊಳಂಬೆ ಗ್ರಾಮ, ಸುಂಕದಕಟ್ಟೆ ಹಾಗೂ ಮತ್ತಿತರ ಕಡೆಗಳಿಂದ ನೀರು ಹರಿಯುತ್ತದೆ. ಕತ್ತಲ್ಸಾರ್ ಮೂಲಕ ಎಕ್ಕಾರು, ನಳಿನಿ ನದಿಯನ್ನು ಸೇರುತ್ತದೆ. 40 ಫೀಟ್ ಅಗಲದಲ್ಲಿ ಗುಡ್ಡ ಜರಿದಿದ್ದು, ಕಾಲುವೆಯ ಉದ್ದಕ್ಕೂ ಮಣ್ಣು ಬಿದ್ದಿದ್ದರಿಂದ ಕಾಲುವೆ ಮುಚ್ಚಿ ಎಕರೆಗಟ್ಟಲೆ ಭತ್ತದ ಕೃಷಿ ಗದ್ದೆಗಳು, ಅಡಿಕೆ ಹಾಗೂ ತೆಂಗಿನ ತೋಟ ಜಲಾವೃತವಾಯಿತು. ಇನ್ನು ಪೆರುವಾಯಿ ಬಂಟ್ವಾಳ ತಾಲೂಕಿನ ವಿಟ್ಲ ಪೆರುವಾಯಿ ಸಮೀಪದ ಓಣಿಬಾಗಿಲು ಬಳಿ ರಸ್ತೆಗೆ ಗುಡ್ಡ ಕುಸಿತವಾಗಿದೆ. ಘಟನೆಯಲ್ಲಿ ರಸ್ತೆ ಬಂದಾಗಿ ಕೆಲ ಸಮಯ ಸಂಚಾರ ಬಂದಾಗಿತ್ತು. ಪಕಳಕುಂಜದಿಂದ ಮಂಗಳೂರು, ಪುತ್ತೂರು ಹಾಗೂ ವಿಟ್ಲಕ್ಕೆ ತೆರಳುವ ಬಸ್ ಸಂಚಾರ ವ್ಯತ್ಯಯವಾಯಿತು. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ತೆರಳುವವರು ಪರದಾಡುವಂತಾಯಿತು. ಸ್ಥಳೀಯರ ಸಹಕಾರದಿಂದ ಅಲ್ಪ ಪ್ರಮಾಣದಲ್ಲಿ ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ.